ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಕ್ಯಾಬೇಜ್ ಎಗ್ ಕರಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕ್ಯಾಬೇಜ್ 6 ಮೊಟ್ಟೆ, ಟೊಮೆಟೊ 3 ಮಿಕ್ಸಿಯಲ್ಲಿ ಹಾಕಿದ್ದು, ನೀರುಳ್ಳಿ ಅದು ಸಹ ಗ್ರೈಂಡ್ ಮಾಡಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಗುದ್ದಿ ಪುಡಿ ಮಾಡಿದ್ದು, ಮತ್ತು 3 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಮತ್ತು ಸಾಮಗ್ರಿಗಳು ಸಾಸಿವೆ, ಮೆಂತ್ಯ, ಗರಂ ಮಸಾಲೆ, ಕೊತ್ತಂಬರಿ ಅದೆಲ್ಲ. ಇದು ಮುಖ್ಯವಾಗಿ ಒಳ್ಳೆ ಆಗ್ತದೆ. ಅದು ಒಗ್ಗರಣೆ ಹಾಕುದು. ಇದು ಬಿರಿಯಾನಿ ಲೀಫ್ ಅಂತ ಎಳೆ ಅಂತ ಹೇಳ್ತಾರೆ, ಅದು ಹೆಸರು ಗೊತ್ತಿಲ್ಲ ನನಗೆ. ಇದು ಒಗ್ಗರಣೆಗೆ ಹಾಕಲಿಕ್ಕೆ. ಈಗ ಒಂದು ಪಾತ್ರೆಯಲ್ಲಿ ಕ್ಯಾಬೇಜ್ ಬೇಯಲಿಕ್ಕೆ ಇಡುವ. ಅದಕ್ಕೆ ಒಗ್ಗರಣೆ ಏನು ಹಾಕಲಿಕ್ಕಿಲ್ಲ, ಹಾಗೇನೆ ನೀರು ಹಾಕಲಿಕ್ಕಿಲ್ಲ. ಈಗ ಸ್ವಲ್ಪ ಅರಿಶಿನ ಹಾಕೋದಕ್ಕೆ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸ್ ಮಾಡುವ. ಈಗ 5 ನಿಮಿಷ ಮುಚ್ಚಳ ಮುಚ್ಚಿಡುವ. ಈಗ 6 ಮೊಟ್ಟೆ ಇದಕ್ಕೆ ಒಡೆದು ಹಾಕುವ. ಈಗ ಇದು ನೋಡುವ, ಬೇಯಿಸ ಬಂತು, ಬೆಂದಿದೆ. ಈಗ ಅದು ಗ್ಯಾಸ್ ಆಫ್ ಮಾಡುವ. ಒಂದು ಅರ್ಧ ಸ್ಪೂನು ಪೆಪ್ಪರ್ ಹಾಕುವ, ಒಳ್ಳೆ ಮೆಣಸು ನೋಡಿ. ಅರ್ಧ ಸ್ಪೂನು ಉಪ್ಪು ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಮಾಡಿದ ಮೊಟ್ಟೆಯನ್ನು ಇದಕ್ಕೆ ಹಾಕುವ, ಕ್ಯಾಬೇಜ್ ಬೇಯಿಸಿದ್ದನ್ನು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಒಂದು ಟಿಫಿನ್ ಥರ ಉಂಟು, ಅದಕ್ಕೆ ಹಾಕುವ. ಈಗ ಸರಿಯಾಗಿ ಮಿಕ್ಸ್ ಮಾಡಿ ಹೀಗೆ ಮುಚ್ಚಬೇಕು. ಈಗ ಒಂದು ಕುಕ್ಕರಲ್ಲಿ ನೀರಿಡುವ. ಇದಿಡುವ ಕುಕ್ಕರ್ನ ಒಳಗೆ, ಅದಿಟ್ಟು ಇದು ಬೇಯಲಿಕ್ಕೆ ಇಡುವ. ಒಂದು 10 ನಿಮಿಷ ಇಡುವ. 2 ವಿಸಿಲ್ ಇಡುವ ಬೇಯಲಿಕ್ಕೆ. ಈಗ ಒಂದು ಪ್ಯಾನ್ ಇಡುವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಸ್ವಲ್ಪ ಜೀರಾ ಹಾಕುವ. ಇದಕ್ಕೆ ಬಿರಿಯಾನಿ ಎಲೆ ಬರ್ತದೆ, ಅದಕ್ಕೆ ಹಾಕುವ. ಕರಿಬೇವು. ಈಗ ನೀರುಳ್ಳಿ ಹಾಕುವ, ನೀರುಳ್ಳಿ ಪೇಸ್ಟ್. ಚೆನ್ನಾಗಿ ಮಿಕ್ಸ್ ಮಾಡುವ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡುವ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಈಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ 3 ಕಾಯಿ ಮೆಣಸು ಹಾಕುವ. ಈಗ ಹಸಿ ವಾಸನೆ ಹೋದ ಮೇಲೆ ಟೊಮೆಟೊ, ಮಿಕ್ಸಿಯಲ್ಲಿ ಹಾಕಿದ ಟೊಮೆಟೊನ ಹಾಕುವ. ಇದು ಸಹ ಹಾಗೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡುವ ಇದಾಗಿದೆ ಅಂತ. ಬೆಂದಿದೆ. ಈಗ ತಣ್ಣಗಾಗಿ ಇಡಲಿಕ್ಕೆ ಇಡುವ. ಈಗ ಇದಾಗಿದೆ, ತಣ್ಣಗಾಗಿದೆ. ಕಟ್ ಮಾಡುವ. ಈಗ ಒಂದೊಂದು ಪೀಸ್ ಫ್ರೈ ಮಾಡುವ. ಇದಕ್ಕೆ ಅರ್ಧ ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಸಾಸಿವೆ, ಮತ್ತು ಸ್ವಲ್ಪ ಅರಶಿನ, ಗರಂ ಮಸಾಲ ಒಂದು ಸ್ಪೂನ್ ಗರಂ ಮಸಾಲೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಅರ್ಧ ಲೋಟ ನೀರು ಹಾಕುವ. ಮಿಕ್ಸ್ ಮಾಡುವ ಚೆನ್ನಾಗಿ. ಅದಕ್ಕೆ ಮಗಚಿ ಹಾಕಿ ಅದನ್ನೆಲ್ಲವನ್ನು. ಈಗ ರುಚಿಗೆ ತಕ್ಕ ಅಷ್ಟು ಸ್ವಲ್ಪ ಉಪ್ಪು ಹಾಕುವ. ಈಗ ಇದು ತೆಗೆಯುವ. ಆಯ್ತಿದ್ದು ಫ್ರೈ.
ಈಗ ಇದೆಲ್ಲ ಸಹ ಆಗಿದೆ, ಫ್ರೈ ಆಗಿದೆ. ಇನ್ನು ಅದಕ್ಕೆ ಹಾಕುವ. ಹಾಕಿ ಮಿಕ್ಸ್ ಮಾಡುವ. ಈಗ ಕಡೆಗೆ ಕೊತ್ತಂಬರಿ ಸೊಪ್ಪು ಹಾಕುವ. ಇದಾಯಿತು, ಮುಚ್ಚಳ ಮುಚ್ಚುವ, ಗ್ಯಾಸ್ ಆಫ್ ಮಾಡುವ. ಓಕೆ ಫ್ರೆಂಡ್ಸ್, ಕ್ಯಾಬೇಜ್ ಎಗ್ ಕರಿ ರೆಡಿ ಆಯಿತು. ನೋಡಿ ಎಷ್ಟು ಚೆಂದ ಆಗಿದೆ. ಇದು ಸ್ಪೆಷಲ್ ರೆಸಿಪಿ, ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ, ರುಚಿಕರವಾಗಿದೆ. ಇದು ನೋಡಲಿಕ್ಕೆ ಸಹ ಚೆಂದ ಉಂಟು ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಇದು ಹೊಸದೊಂದು ರೆಸಿಪಿ ಇದು ಮಾಡಿದ್ದು ನಾನು. ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.